ಯಶು ಯಶು ಚಿನ್ನು ಬಂಗಾರು ಬಂಗಾರು ಏಯ್ ಒಂದ್ ಮುತ್ತು ಕೊಡ್ಬೇಕು ಅನ್ಸುತ್ತೆ ಈಗ. ಒಂದ್ ಮುತ್ತು ಕೊಡ್ಬೇಕು ಅನ್ಸುತ್ತೆ ಯಶುಗೆ. ನಾನು ಇನ್ಸ್ಪೆಕ್ಟರ್ ಹತ್ತಾರ ಯಾವತ್ತ ಮಾತಾಡಿದಿನ? ಆಯ್ತಪ್ಪ, ಬೆಳಿಗ್ಗೆ ನೀನ್ ಬೇಜಾರ್ ಮಾಡೋದ್ ಬೇಡ. ಸಾರಿ ಕಣ. ಏನು ಸರಿಯಾಗಿ ಮಾತಾಡೋ. ಬರೇ ಅಷ್ಟೇ ನೀನು. ಫೋನೇ ಎತ್ಕೊಳಲ್ಲ ನೀನು, ಮೆಸೇಜೇ ಮಾಡಲ್ಲ. ಇಲ್ಲ ನೀನ್ ಮೆಸೇಜ್ ಮಾಡ್ಬೇಡ, ನಾನು ಯಾವತ್ತೂ ಮಾಡೋದು ಇಲ್ಲ. ನಮ್ಮಿಂದ ಡಿಸ್ಟರ್ಬ್ ಆಗುತ್ತೆ, ಯಾರಿಗೂ ಇಷ್ಟ ಆಗಲ್ಲ ಕಣ ನನ್ಗೆ. ಎಷ್ಟು ಮುದ್ದು ಏನಾಗಿದೆ ಚಿನ್ನು ನಿನ್ಗೆ? ಯಾಕೆ ಮೆಸೇಜ್ ರಿಪ್ಲೈ ಮಾಡಲ್ಲ ಡಾಲು? ಏ ಹುಡ್ಗಿ, ಆರಾಮಿದ್ಯಾ? ಏನು ಒಂದ್ ಸ್ಮೈಲ್ ಕೊಡು ಯಶು ಬೇಬಿ. ಏನನ್ಬೇಕು ಯಶು ಬೇಬಿ ಅಂದ್ರೆ ನನಗೆ ನೀನು? ಪಾಪಣ್ಣ ಪಾಪು ಅನ್ಬೇಕು. ಪಾಪಣ್ಣ ಅಂತನಾ? ಏಯ್ ಯಶು ಬೇಬಿ ಏನನ್ಬೇಕು ಯಶು ಬೇಬಿ? ಪಾಪಣ್ಣ ಪಾಪು ಅಂತಲ್ವ ಹೇಳಿದ್ದು? ಪಾಪು ಅನ್ಬೇಕಾ? ನೀವು ಇನ್ಸ್ಪೆಕ್ಟರ್ ಅಲ್ಲ, ರೆಸ್ಪೆಕ್ಟ್ ಕೊಡ್ಬೇಕಲ್ಲ. ನಾನ್ ನೋಡಿ ಈಗ ಅಲ್ಲೇ ಬಂದು ಹೊಡಿತೀನಿ ನಿನ್ಗೆ. ಇನ್ಸ್ಪೆಕ್ಟರ್ ಅಂದ್ರೆ ಬೇಕಾ? ಒದೇ ಬೇಕಾ? ಯಶು ಚಿನ್ನು ಬಂಗಾರು ಏಯ್ ಒಂದ್ ಮುತ್ತು ಕೊಡ್ಬೇಕು ಅನ್ಸುತ್ತೆ ಈಗ. ಒಂದ್ ಮುತ್ತು ಕೊಡ್ಬೇಕು ಅನ್ಸುತ್ತೆ ಯಶುಗೆ. ಯಾಕೆ ದೇವ್ರೆ, ಬೇಡವಾ? ನಿಮ್ ಮೆಸೇಜ್ ಎಲ್ಲ ಮರ್ತೋಗಿದ್ದೀರಾ? ಏನಂತ ಮೆಸೇಜು ಏನಂತ ಹೇಳು. ನೀವು ಕಳ್ಸಿದ ಮೆಸೇಜ್ ಎಲ್ಲ ಮರ್ತೋಗಿದ್ದೀರಾ? ಏಕೆ ಕೇಳಿದೆ. ಏನ್ ಮೆಸೇಜ್ ಹೇಳು? ನೀವು ಕಳಿಸ್ತಿದ್ದಿದ್ದು ಮೆಸೇಜು ಎಲ್ಲ ಇಟ್ಕೊಂಡಿದ್ಯಾ? ಏನ್ ಮಾಡ್ತಿ ಇಟ್ಕೊಂಡು? ಏನ್ ಮಾಡ್ಲಿ? ಡಿಲೀಟ್ ಮಾಡ. ಇಟ್ಕೊಂಡು ಏನ್ ಮಾಡ್ತೀಯ ಯಶು? ಏನು ಮಾಡಲ್ಲ. ಹೇಳು. ಏನು ಮಾಡಲ್ಲ ಯಶು. ಒಂದ್ ಟೈಟ್ ಹಗ್ಗು. ಏನಿಲ್ಲ ಬಿಡು, ಕೋಪ ಮಾಡ್ಕೊತೀನಿ. ಕೋಣನಕುಂಟೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಪಾಪಣ್ಣ ಅವರ ವಿರುದ್ಧ ಲೇಡಿ ರೌಡಿ ಶೀಟರ್ ಯಶಸ್ವಿನಿ ಕಿರುಕುಳ ಆರೋಪ ಮಾಡಿದ್ದಾರೆ. ನನ್ನ ಇನ್ಸ್ಪೆಕ್ಟರ್ ಅನ್ನಬೇಡ, ಪಾಪು ಅಂತ ಕರಿ ಅಂತ ಡಿಮ್ಯಾಂಡ್ ಮಾಡಿದ್ದಾರೆ ಎಂದು ಆರೋಪಿಸಿ ಪೊಲೀಸ್ ಕಮಿಷನರ್ಗೆ ದೂರನ್ನ ನೀಡಿದ್ದಾಳೆ. ಸಮಾಜಕ್ಕೆ ರಕ್ಷಣೆ ನೀಡಬೇಕಾದ ಪೊಲೀಸರೇ ದಾರಿ ತಪ್ಪಿದರೆ ಹೇಗಿರುತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಖಾಕಿ ತೊಟ್ಟ ಪೊಲೀಸ್ ಇನ್ಸ್ಪೆಕ್ಟರ್ ಓರ್ವ ಲೇಡಿ ರೌಡಿ ಶೀಟರ್ ಹಿಂದೆ ಬಿದ್ದು ಕಿಸ್ ಕೊಡು, ಹಗ್ ಮಾಡ್ಕೊ ಅಂತ ಒತ್ತಾಯಿಸಿದ್ದಾನೆ ಎಂಬ ಆರೋಪ ಕೇಳಿ ಬಂದಿದೆ. ಕೋಣನಕುಂಟೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಪಾಪಣ್ಣ ಲೇಡಿ ರೌಡಿ ಶೀಟರ್ ಯಶಸ್ವಿನಿಗೆ ಮೆಸೇಜ್ ಹಾಗೂ ಕರೆ ಮಾಡಿ ಕಿರುಕುಳ ನೀಡುತ್ತಿದ್ದ ಆರೋಪ ಎದುರಿಸುತ್ತಿರುವ ಅಧಿಕಾರಿ ಕಳೆದ 3 ತಿಂಗಳಿಂದ ಇನ್ಸ್ಪೆಕ್ಟರ್ ಪಾಪಣ್ಣ ಆಕೆಗೆ ನಿರಂತರವಾಗಿ ಕಾಟವನ್ನ ಕೊಡುತ್ತಿದ್ದಾನೆ ಅಂತ ಯಶಸ್ವಿನಿ ಈಗ ನೇರವಾಗಿ ಪೊಲೀಸ್ ಕಮಿಷನರ್ ದೂರನ್ನ ನೀಡಿದ್ದಾಳೆ. ಲೇಡಿ ರೌಡಿ ಶೀಟರ್ ಯಶಸ್ವಿನಿಗೆ ಇನ್ಸ್ಪೆಕ್ಟರ್ ಪಾಪಣ್ಣ ಕಳಿಸಿದ್ದಾರೆ ಎನ್ನಲಾದ ವಾಟ್ಸ್ಆಪ್ ಮೆಸೇಜ್ಗಳು, ಆಡಿಯೋ ಸಂಭಾಷಣೆಗಳು ಪೊಲೀಸ್ ಇಲಾಖೆಯನ್ನೇ ಬೆಚ್ಚಿ ಬೀಳಿಸುವಂತಿವೆ. ಏನನ್ಬೇಕು ಯಶು ಬೇಬಿ ಅಂದ್ರೆ ನನಗೆ ನೀನು? ಅನ್ಬೇಕು. ಪಾಪಣ್ಣ ಪಾಪು ಅನ್ಬೇಕು. ಪಾಪಣ್ಣ ಅಂತನಾ? ಏಯ್ ಹಲೋ, ಗುಡ್ ಮಾರ್ನಿಂಗ್. ಏನ್ರಿ ಇದ್ರ? ಒಂದ್ ಮೆಸೇಜ್ ಇಲ್ಲ, ಒಂದ್ ರಿಪ್ಲೈ ಇಲ್ಲ. ಏನ್ ಅನ್ಕೋಬೇಕು? ನಿಮ್ ಮೆಸೇಜ್ ಮಾಡ್ಬೇಡ, ಮಾತಾಡ್ಸ್ಬಿಡದ್ರಪ್ಪ. ನಾ ಮಾತಾಡ್ಸೋದಿಲ್ಲಪ್ಪ. ಹೇಳಿ, ಏನ್ ಮಾಡ್ತಾ ಇದ್ಯಾ? ಏನ್ ಪ್ರಾಬ್ಲಮ್ ಆಗಿದೆ ನಿನಗೆ? ಏನಾದ್ರೂ ಹೇಳ್ಬೇಕಲ್ವ ನನಗೆ ನೀನು? ಏನಿಲ್ಲ. ಹಲೋ, ಎಲ್ಲಿದ್ಯಾ ಈಗ? ಮನೆ. ಏನ್ ಮಾಡ್ತಾ ಇದ್ಯಾ ಡಲ್ಲು? ಏನ್ ಪ್ರಾಬ್ಲಮ್ ಆಗಿತ್ತು ನಿನ್ಗೆ? ಮೆಸೇಜ್ ಮಾಡ್ತಿರ್ಲಿಲ್ವಲ್ಲ? ನೀನೇ ನನ್ನ ಆತ್ಮೀಯ ಅನ್ಕೊಂಡಿದ್ಯೋ ಇಲ್ವೋ ಹೇಳಪ್ಪ.
ಮಾತಾಡು. ಅಂದ್ಕೊಂಡಿದ್ದೀನಿ. ಏನಾಗಿದೆಯೋ ಏನೂ ಇಲ್ಲ. ಹೇಳು ಹುಡುಗಿ, ಏನಾಗಿದೆ? ಎಂಥದ್ದು ಇಲ್ಲ. ಹ್ಮ್ ಎಂಥದ್ದು ಇಲ್ಲ. ಆರಾಮಿದ್ಯಾ? ಹ್ಞೂ. ಯಾಕೆ ನನ್ನ ಜೊತೆ ಮಾತಾಡಲ್ಲ ನೀನು? ಏನಾದ್ರು ಪ್ರಾಬ್ಲಮ್ ಇದೆಯಾ ನನ್ನಿಂದ ಏನಾದ್ರು? ಇಲ್ಲ ಸರ್. ಹ್ಮ್ ಇಲ್ಲ ಸರ್. ಸಾರ್ ಅಂತ್ಯಾ? ಬೆಳಿಗ್ಗೆನೆ ಓದಬೇಕಾ? ನೀವು ಇನ್ಸ್ಪೆಕ್ಟರು, ರೆಸ್ಪೆಕ್ಟ್ ಕೊಡಬೇಕಲ್ಲ. ನಾನು ಇನ್ಸ್ಪೆಕ್ಟರ್ ಹತ್ತರ ಯಾವತ್ತ ನಿನ್ ಜೊತೆ ಮಾತಾಡಿದ್ದೀನ? ಆಯ್ತಪ್ಪ, ಬೆಳಿಗ್ಗೆ ನೀನ್ ಬೇಜಾರ್ ಮಾಡೋದ್ ಬೇಡ. ಸಾರಿ ಕಣ. ಹೇಳಿ. ಮತ್ತೆ ಸಾರ್ ಅಂತ್ಯ? ಏನು ಸರಿಯಾಗಿ ಮಾತಾಡೋ. ಕಾಫಿ ಆಯಿತಾ? ನೀನ್ ಕೊಡಿಸ್ತೀಯಾ? ಹ್ಞೂ. ಅರೆ ಹ್ಞೂ ಅಷ್ಟೇ ನೀನು. ಫೋನೇ ಎತ್ಕೊಳಲ್ಲ ನೀನು, ಮೆಸೇಜೇ ಮಾಡಲ್ಲ. ಇಲ್ಲ, ನೀನ್ ಮೆಸೇಜ್ ಮಾಡ್ಬೇಡ, ನಾನು ಯಾವತ್ತೂ ಮಾಡೋದು ಇಲ್ಲ. ಹೇಳಿ. ನಮ್ಮಿಂದ ಡಿಸ್ಟರ್ಬ್ ಆಗುತ್ತೆ, ಯಾರಿಗೂ ಇಷ್ಟ ಆಗಲ್ಲ ಕಣ ನನ್ಗೆ. ಡ್ಯೂಟಿಗೆ ಹೋಗಿಲ್ವಾ? ಡ್ಯೂಟಿಲೇ ಇದ್ದೀನಿ. ನೈಟ್ ಎಲ್ಲ ಜಾತ್ರೆ ಅಲ್ವಾ ಇಲ್ಲಿ. ಓ, ಮನೆಗೆ ಹೋಗಿಲ್ವಾ? ಮನೆಗೆ ಹೋಗಿಲ್ಲ. ನೀನ್ ಕರೆದಿದ್ರೆ ನಿನ್ನ ಹತ್ರನೇ ಬಂದ್ಬಿಡ್ತಿದೆ, ನಿಮ್ ಮನೆಗೆ. ಹಾಂ. ಆ ಮತ್ತೆ ಎಲ್ಲಿ ಸ್ಟೇಷನಲ್ಲೇ ಮಲಗಿದ್ರಾ? ಇಲ್ಲ, ಇಲ್ಲಿ ಹೋಟೆಲ್ ಅಲ್ಲಿ ಇದ್ದೀನಿ, ಇಲ್ಲಿ BK ಸರ್ಕಲ್ ಹತ್ರ. ಹ್ಞೂ. ಮತ್ತೆ ಹೇಳಿ. ಮೊಬೈಲ್ ತಗೊಂಡ ನಿಂದು? ಇಲ್ಲ, ಮಂಡೇ ಬರುತ್ತೆ. ಯಶು. ಹ್ಞೂ. ಯಶು ಮುದ್ದು. ಹ್ಞೂ. ಯಶು ಮುದ್ದು. ಹಾಂ. ಏನಾಗಿದೆ ಚಿನ್ನು ನಿನ್ಗೆ? ಏನೂ ಇಲ್ಲ. ಯಾಕೆ ನನ್ನ ಜೊತೆ ಮಾತಾಡಲ್ಲ ನೀನು? ಹಂಗೇನಿಲ್ಲ. ಯಾಕೆ ಮೆಸೇಜ್ ರಿಪ್ಲೈ ಮಾಡಲ್ಲ ಡಾಲು? ಸ್ವಲ್ಪ ಹಂಗೆ ಬ್ಯುಸಿ ಇದೆ ಅಲ್ಲ. ಏನಪ್ಪ? ನಿಮಗೆ ಗೊತ್ತಲ್ಲ, ಬ್ಯುಸಿ ಇದೆ. ನೋಡು, ಇಷ್ಟ ಸ್ನೇಹಿತರ ಜೊತೆ ಮಾತಾಡಿದಷ್ಟು ಪ್ರಪಂಚದಲ್ಲಿ ಯಾವ್ದು ಬಿಸಿ ಇರಲ್ಲ, ಹೌದಲ್ವಾ? ಹ್ಞೂ. ಏ ಹುಡುಗಿ, ಹ್ಞೂ. ಆರಾಮಿದ್ಯಾ? ಹ್ಞೂ, ಆರಾಮಿದ್ದೀನಿ. ಏನು, ಒಂದ್ ಸ್ಮೈಲ್ ಕೊಡು. ಹ್ಞೂ. ಆ ತರನ, ತರನ ಸ್ಮೈಲು? ಯಶು, ಹ್ಞೂ. ಯಶು ಬೇಬಿ. ಹಾಂ. ಏನನ್ಬೇಕು ಯಶು ಬೇಬಿ ಅಂದ್ರೆ ನನಗೆ ನೀನು? ಹ್ಞೂ ಅನ್ಬೇಕು. ಪಾಪಣ್ಣ. ಪಾಪು ಅನ್ಬೇಕು. ಪಾಪಣ್ಣ ಅಂತನಾ? ಏಯ್. ಯಶು ಬೇಬಿ. ಹ್ಞೂ. ಏನನ್ಬೇಕು ಯಶು ಬೇಬಿ? ಪಾಪಣ್ಣ. ಪಾಪು ಅಂತಲ್ವ ಹೇಳಿದ್ದು? ಪಾಪು ಅನ್ಬೇಕಾ? ನೀವು ಇನ್ಸ್ಪೆಕ್ಟರ್ ಅಲ್ಲ, ರೆಸ್ಪೆಕ್ಟ್ ಕೊಡಬೇಕಲ್ಲ. ನಾನ್ ನೋಡಿ ಈಗ ಅಲ್ಲೇ ಬಂದು ಹೊಡಿತೀನಿ ನಿನ್ಗೆ, ಇನ್ಸ್ಪೆಕ್ಟರ್ ಅಂದ್ರೆ. ಬೇಕಾ? ಒದೇ ಬೇಕಾ? ಬೇಡ. ಯಶು, ಯಶು ಚಿನ್ನು, ಹ್ಞೂ. ಬಂಗಾರು, ಬಂಗಾರು. ಏಯ್, ಒಂದ್ ಮುತ್ತು ಕೊಡ್ಬೇಕು ಅನ್ಸುತ್ತೆ ಈಗ. ಒಂದ್ ಮುತ್ತು ಕೊಡ್ಬೇಕು ಅನ್ಸುತ್ತೆ ಯಶುಗೆ. ಯಪ್ಪ, ಯಾಕೆ? ದೇವ್ರೆ. ಬೇಡವಾ? ನಿಮ್ಮ ಮೆಸೇಜ್ ಎಲ್ಲ ಮರ್ತೋಗಿದ್ದೀರಾ? ಏನಂತ? ಮೆಸೇಜು ಏನಂತ ಹೇಳು. ನೀವು ಕಳ್ಸಿದ ಮೆಸೇಜ್ ಎಲ್ಲ ಮರ್ತೋಗಿದ್ದೀರಾ? ಏಕೆ? ಕೇಳಿದೆ. ಏನ್ ಮೆಸೇಜ್ ಹೇಳು? ನೀವು ಕಳಿಸ್ತಿದ್ದಿದ್ದು ಮೆಸೇಜು ಎಲ್ಲ ಇಟ್ಕೊಂಡಿದ್ಯಾ? ಏನ್ ಮಾಡ್ತಿ ಇಟ್ಕೊಂಡು? ಏನು ಮಾಡಲಿ? ಡಿಲೀಟ್ ಮಾಡ. ಇಟ್ಕೊಂಡು ಏನ್ ಮಾಡ್ತೀಯ ಯಶು? ಏನು ಮಾಡಲ್ಲ. ಹೇಳು. ಏನು ಮಾಡಲ್ಲ. ಯಶು, ಒಂದ್ ಟೈಟ್ ಹಗ್ಗು. ಏನಿಲ್ಲ ಬಿಡು, ಕೋಪ ಮಾಡ್ಕೊತೀನಿ.